ಸುಪ್ರೀಂ ಕೋರ್ಟ್ ಒಳಗಡೆ ಹೋಗ್ಬೇಕಾದ್ರೂ 90 ದಿವಸದ ಕಾಲಾವಕಾಶಗಳಿದ್ದಾವೆ. ಏನು ಕಾಮಂದರುಗಳಿಗೆ ಏನು ಶಿಕ್ಷೆ ಆಗ್ಬೇಕಾ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳು ನಡೀತದೆ. ಹಿಂದೂಗಳ ಆಸ್ತಿ ಅಲ್ಲ, ಅದು ದೇವಸ್ಥಾನ ಅಲ್ಲ, ಅದು ಜೈನರ ಇನ್ಸ್ಟಿಟ್ಯೂಟ್. ಮಂಜುನಾಥ ದೇವರ ಹೆಸರಲ್ಲಿ RTC ಇತ್ತ, ಅದು ಕೂಡ ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಆಗಿದೆ. ಅದು ಕುಡುಮದ ಮಂಜುನಾಥ ಸ್ವಾಮಿ, ಆಗ ಧರ್ಮಸ್ಥಳ ಇರ್ಲಿಲ್ಲ. ಇದೇ ರಾಜ್ಯ ಸರ್ಕಾರದಿಂದ 220 ರೂಪಾಯಿ ತಸ್ತಿಕ್ ಬರ್ತೈತೆ ಅದಕ್ಕೆ ಪ್ರತಿ ವರ್ಷಕ್ಕೆ. ಕುಡುಮದ ಭೂತ ಅಣ್ಣಪ್ಪ ಸ್ವಾಮಿ, ಅದಕ್ಕೆ 88 ರೂಪಾಯಿ ತಸ್ತಿಕ್ ಬರ್ತೈತೆ. ಇದು ಎಲ್ಲ ದಾಖಲೆಗಳು ಒಂದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿ ಇದ್ದಂತದ್ದು. ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗ್ತದೆ. 334 ಕೇಸುಗಳು ಕಾನೂನಿನ ಚೌಕಟ್ಟಿನ ಒಳಗಡೆ ಈ ಕೇಸ್ ನಡೀತಾ ಇದೆ. ಇಲ್ಲಿ ಪೊಲೀಸ್ನವರು ಇರ್ತಾರೆ, ಅವ್ರ ಮೇಲೆ ಕೇಸುಗಳಿಲ್ಲ. 500ಕ್ಕಿಂತ ಹೆಚ್ಚು FIR ಮಾಡುವಂತ ಕೇಸುಗಳಿದ್ದಾವೆ. ಅದರಲ್ಲಿ ಸುಪ್ರೀಂ ಕೋರ್ಟಿಗೆ ಅಪಿದವತ್ತಾಕಿ ಹಿಂದೂಗಳ ಆಸ್ತಿ ಅಲ್ಲ ಅದು, ಹಿಂದೂಗಳ ದೇವಸ್ಥಾನ ಅಲ್ಲ ಅದು, ಅದು ಜೈನರ ಇನ್ಸ್ಟಿಟ್ಯೂಟ್. ವೀರೇಂದ್ರ ಹೆಗ್ಗಡೆ ವಿರುದ್ಧ ಮಾತಾಡ್ಲಿಕ್ಕೆ ಆಗುದಿಲ್ವಾ?